ಮಂಗಳೂರು ನಗರದಲ್ಲಿ ಮಾದಕ ವಸ್ತು ಎಂಡಿಎಂಎ ಹಾಗೂ ಪಿಸ್ತೂಲ್ ಹೊಂದಿದ ಕುಖ್ಯಾತ 3 ಡ್ರಗ್ ಪೆಡ್ಲರ್ಗಳನ್ನು ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಕೃಷ್ಣಾಪುರದಲ್ಲಿ ವಾಸವಾಗಿದ್ದ ಮೂಲತಃ ಬಂಟ್ವಾಳ ಫರಂಗಿಪೇಟೆ ಪುದು ಗ್ರಾಮ ಪಂಚಾಯತ್ ನಿವಾಸಿ ಮೊಹಮ್ಮದ್ ನಿಯಾಜ್, ತಲಪಾಡಿ ಕೆಸಿ ರೋಡ್ ನಿವಾಸಿ ಕಟ್ಟುಂಗೆರೆ ಗುಡ್ಡೆ ಹೌಸ್ನ ನಿಷಾದ್ ಮತ್ತು ಪಡೀಲ್ ಕಣ್ಣೂರು ಗಾಣದಬೆಟ್ಟು ಮನೆಯ ಮೊಹಮ್ಮದ್ ರಜೀನ್ ಅಂತ ಗುರುತಿಸಲಾಗಿದೆ. ಬಂಧಿತರಿಂದ ಒಟ್ಟು 180 ಗ್ರಾಂ ತೂಕದ 9 ಲಕ್ಷ ರೂಪಾಯಿ ಮೌಲ್ಯದ ಎಂಡಿಎಂಎ ಮಾದಕ ವಸ್ತು, 2 ಮಾರುತಿ ಸ್ವಿಫ್ಟ್ ಕಾರ್, 1,40,000 ರೂಪಾಯಿ ಮೌಲ್ಯದ 4 ಮೊಬೈಲ್ ಫೋನ್ಗಳು, 22,050 ನಗದು ಹಣ, 1 ಪಿಸ್ತೂಲ್, 1 ಸಜೀವ ಗುಂಡು, 2 ಡ್ರ್ಯಾಗನ್ ಚೂರಿಗಳು, ಡಿಜಿಟಲ್ ತೂಕ ಮಾಪನವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಇವೆಲ್ಲದರ ಒಟ್ಟು ಬೆಲೆ 27,62,000 ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಆರೋಪಿಗಳ ವಿರುದ್ಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪೈಕಿ ಮೊಹಮ್ಮದ್ ನಿಯಾಸ್ ಎಂಬಾತನ ವಿರುದ್ಧ ಈ ಹಿಂದೆ ಮಂಗಳೂರು ನಗರದ ಉರ್ವ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ಎಎಸ್ಐ ಅವರಿಗೆ ಚೂರಿಯಿಂದ ಇರಿದು ಕೊಲೆಗೆ ಯತ್ನಿಸಿದ ಪ್ರಕರಣ, ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ಸಿಬ್ಬಂದಿಗೆ ಹಲ್ಲೆ ನಡೆಸಿದ ಪ್ರಕರಣ, ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ, ಸಿನ್ ಕ್ರೈಮ್ ಠಾಣೆಯಲ್ಲಿ ಮಾದಕ ವಸ್ತು ಮಾರಾಟಕ್ಕೆ ಸಂಬಂಧಪಟ್ಟ 2 ಪ್ರಕರಣ, ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ದರೋಡೆ ಪ್ರಕರಣ ದಾಖಲಾಗಿದೆ. ಅಲ್ಲದೆ ಕಂಕನಾಡಿ ನಗರ, ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಮಾದಕ ವಸ್ತು ಸೇವನೆಯ 2 ಪ್ರಕರಣ, ಹೀಗೆ ಒಟ್ಟು 10 ಪ್ರಕರಣ ದಾಖಲಾಗಿದೆ. ಈತ ನ್ಯಾಯಾಲಯದಿಂದ ಜಾಮೀನು ಪಡೆದ ನಂತರ ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದು ವಾರೆಂಟ್ ಜಾರಿಯಾಗಿದೆ. ಇನ್ನೊಬ್ಬ ಆರೋಪಿ ಮೊಹಮ್ಮದ್ ರಜೀನ್ ಎಂಬಾತನ ವಿರುದ್ಧ ಕಂಕನಾಡಿ ನಗರ ಪೊಲೀಸ್ ಠಾಣೆಯಲ್ಲಿ ಮಾದಕ ವಸ್ತು ಮಾರಾಟಕ್ಕೆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿದೆ. ಮುಂಬೈ, ಗೋವಾ, ಬೆಂಗಳೂರಿನಿಂದ ಡ್ರಗ್ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಿದ್ದೇವೆ ಅಂತ ಹೇಳಿದ್ರು. ಆರೋಪಿಗಳನ್ನು ಬಂಧಿಸಿದ ಪೊಲೀಸರ ತಂಡಕ್ಕೆ ನಗದು ಬಹುಮಾನ ನೀಡಿ ಪುರಸ್ಕರಿಸಿದ್ರು. ಡ್ರಗ್ ಫ್ರೀ ಮಂಗಳೂರು ಮಾಡೋ ಸಂದರ್ಭದಲ್ಲಿ ನಾವೇನೊಂದು ಕಾರ್ಯಾಚರಣೆ ಕೈಗೊಂಡಿದ್ದೀವಿ. CCB ಘಟಕ ವತಿಯಿಂದ ಈ ಡ್ರಗ್ ಪೆಡ್ಲಿಂಗ್ ಸಂಬಂಧಪಟ್ಟದ 3 ಜನ ಡ್ರಗ್ ಪೆಡ್ಲರ್ಸ್ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಈ ತಲಪಾಡಿ ಸುತ್ತಮುತ್ತ ಭಾಗದಲ್ಲಿ ಅವ್ರಿಗೆ ಹಿಡಿದಿದ್ದೀವಿ. ಇದರಲ್ಲಿ ಅರೆಸ್ಟ್ ಮಾಡಿರೋರು 3 ಜನ. ಒಬ್ಬರು ನಿಯಾಜ್ 28 ವರ್ಷ ವಯಸ್ಸು, ಇವರು ಮೂಲತಃ ಕೃಷ್ಣಾಪುರ ಸುರತ್ಕಲ್ ಲಿಮಿಟ್ಸ್ರವರು. ಹಾಗೂ ಇವರ ಜೊತೆಗೆ ಇನ್ನೂ ಇಬ್ಬರು ನಿಷಾದ್ ಮತ್ತು ರಸೀನ್, ಇಬ್ಬರು ಅಲ್ಲೇ ಲೋಕಲ್ ತಲಪಾಡಿ ಕೆಸಿ ರೋಡ್ ಕಡೆರವರು. ಇವರು 3 ಜನದು ನಾವು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಹಿಡಿಯುವಾಗ ಅವ್ರ ಕಡೆಯಿಂದ ನಮಗೆ ಟೋಟಲ್ 180 ಗ್ರಾಮ್ ಸಿಂಥೆಟಿಕ್ ಡ್ರಗ್ MDMA ಸಿಕ್ಕಿದೆ. ಜೊತೆಗೆ ಅವನು ಪರಿಶೀಲನೆ ಮಾಡುವಾಗ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ ಪ್ಲಸ್ ಒಂದು ಲೈವ್ ರೌಂಡ್ ಹಾಗೂ ಅದ್ರ ಜೊತೆಗೆ 2 ಡ್ಯಾಗರ್ಸ್ ಸಹ ಸಿಕ್ಕಿದೆ. ಮತ್ತು ಈ ವಿಚಾರವಾಗಿ ಈಗಾಗಲೇ ನಾವು ಉಳ್ಳಾಲ ಠಾಣೆಯಲ್ಲಿ ನಿನ್ನೆ ಕೇಸನ್ನು ದಾಖಲೆ ಮಾಡಿದ್ದೀವಿ. ಹಾಗೂ ಮುಂದಿನ ತನಿಖೆ CCBರವರು ಕೈಗೊಳ್ತಾಳೆ. ಯಾಕೆಂದರೆ ಇದರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಇನ್ನೂ ಸುಮಾರು ಜನಕ್ಕೆ ನಾವು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ಅದಕ್ಕೆ ವಿಶೇಷವಾಗಿ CCBರವರು ಕ್ರಮ ಕೈಗೊಳ್ತಾರೆ. ಈ ಒಂದು ಒಳ್ಳೆ ಕಾರ್ಯಾಚರಣೆಗೆ ನಮ್ಮ CCB ಘಟಕ ACP ಮತ್ತು ಇನ್ಸ್ಪೆಕ್ಟರ್ ಮತ್ತು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿರವ್ರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಮತ್ತು ಹಾಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಶೇಷ ಬಹುಮಾನ ಸಹ ನೀಡ್ತಾ ಇದ್ದೀನಿ. ಈ ಪ್ರಶ್ನೆ ಕೇಳಿದ್ರೆ